ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ದೈವ ಕ್ಷೇತ್ರ ಬಂಟ್ವಾಳ ತಾಲೂಕಿನ ಪನೋಲಿಬೈಲು ಕಲ್ಲುರ್ಟಿ ದೇವಸ್ಥಾನದ ಸೇವಾ ಶುಲ್ಕವನ್ನು ರಾಜ್ಯ ಮುಜರಾಯಿ ಇಲಾಖೆ ಏಕಾಏಕಿ ದುಪ್ಪಟ್ಟು ಮಾಡಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 1000 ವರ್ಷಗಳ ಇತಿಹಾಸವಿರುವಂತಹ ಪನೋಲಿಬೈಲು ಕ್ಷೇತ್ರಕ್ಕೆ ಊರು ಹಾಗೂ ಪರ ಊರುಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ಹರಕೆಯನ್ನು ಸಲ್ಲಿಸುತ್ತಾರೆ. ದೈವಕ್ಕೆ ಕೊಡುವ ಅಗಿಲು ಸೇವೆ ಮತ್ತು ಕೋಲ ಸೇವೆ ಈ ಕ್ಷೇತ್ರದ ಪ್ರಮುಖ ಸೇವೆಗಳಾಗಿದ್ದು, ಈ ಎರಡು ಸೇವೆಗಳ ಶುಲ್ಕವನ್ನು ಮುಜರಾಯಿ ಇಲಾಖೆ ಏರಿಕೆ ಮಾಡಿದೆ. ಅಗಿಲು ಸೇವೆಯ ರಶೀದಿ ಬೆಲೆಯನ್ನ ಈ ಹಿಂದೆ ಇದ್ದ 25 ರೂಪಾಯಿಗಳಿಂದ 50 ರೂಪಾಯಿಗಳಿಗೆ ಏರಿಸಲಾಗಿದ್ದು, ದೈವದ ಕೋಲದ ಸೇವೆಗೆ ಇದ್ದ 3000 ರೂಪಾಯಿಗೆ ಬದಲಾಗಿ 5000 ರೂಪಾಯಿ ಏರಿಸಲಾಗಿದೆ. ಅಲ್ಲದೆ ಉಚಿತವಾಗಿ ನಡೀತಾ ಇದ್ದಂತಹ ವಾಹನ ಪೂಜೆಗೆ 75 ರೂಪಾಯಿಗಳ ದರವನ್ನು ನಿಗದಿಪಡಿಸಲಾಗಿದೆ. ಪನೋಲಿಬೈಲು ಕ್ಷೇತ್ರದಲ್ಲಿ ಭಕ್ತರು ತಮಗೆ ಇಷ್ಟ ಬಂದ ಸೇವೆ ಮಾಡಿ ಅವರಿಗೆ ಇಷ್ಟ ಬಂದ ಹರಕೆಯನ್ನು ನೀಡಿಕೊಂಡು ಬರ್ತಾ ಇದ್ದು ಅಲ್ಲಿನ ವಿಶೇಷತೆಯಾಗಿದೆ. ಅಲ್ಲದೆ ಕ್ಷೇತ್ರದ ಯಾವುದೇ ಬದಲಾವಣೆಗಳನ್ನ ಮಾಡಬೇಕಿದ್ದರೂ ಕ್ಷೇತ್ರಕ್ಕೆ ಸಂಬಂಧಪಟ್ಟ 4 ಮಾಗಣೆಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸಂಪ್ರದಾಯವನ್ನ ಪಾಲಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಜನರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ದರ ಹೆಚ್ಚಿಸಿರುವುದು ಭಕ್ತರು ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಮ್ಮದು ಇಲ್ಲಿ ಕಾರಣಿಕ ಕ್ಷೇತ್ರ ಪನೋಲಿಬೈಲು. ಇಲ್ಲಿ ನಡೆಯುವಂಥ ಸೇವೆಗಳು ಅಗಿಲು ಸೇವೆ ಆಗಿರ್ಬೋದು, ಇಲ್ಲಾಂದರೆ ಕೋಲ ಸೇವೆ. ಈ ಅಗಿಲು ಸೇವೆಯಲ್ಲಿ ಮಾಡುವಂಥ ಬಡವರು ಮಾಡುವಂಥ ಸೇವೆ ಅಂದರೆ ಅಗಿಲು ಸೇವೆ. ಈ ಸೇವೆಯಲ್ಲಿ ಒಂದು ಸೇವೆಗೆ 25 ರೂಪಾಯಿ ಇತ್ತು. ಅದನ್ನು ಈಗ ತಕ್ಷಣ ಜಾರಿ ಬರುವಾಗೆ 50 ರೂಪಾಯಿ ಮಾಡಿದ್ದಾರೆ. ಇದು ಬಡವರಿಗೆ ಒಂದು ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ತುಂಬ ಕಷ್ಟ. ಅದೇ ರೀತಿ ಕೋಲ ಸೇವೆ ಅಂತ ಆಗ್ತಾಯಿದೆ, ಅದು ಕೂಡ ಹಾಗೆ 3,000 ಇದ್ದದ್ದು ತಕ್ಷಣ ಜಾರಿ ಬರುವ 5,000 ಮಾಡಿದ್ದಾರೆ. ಈ ಒಂದು ಸೇವೆ ಮಾಡಲಿಕ್ಕೆ ಕೂಡ ಭಕ್ತರಿಗೆ ತುಂಬ ಕಷ್ಟ. ಕುಟುಂಬ ಅವರ ಮನೆಯಲ್ಲಿ ಇದ್ದರೆ ಸಹ ಇಲ್ಲಿ ಪನೋಲಿಬೈಲು ಕ್ಷೇತ್ರ ಶ್ರೀ ಕಲ್ಕುಡ ಕಲ್ಲೊಟ್ಟಿ ದೇವಸ್ಥಾನ ಇದರಲ್ಲಿ ನಾವು ಅಗಿಲು ಸೇವೆ ಮತ್ತು ಕೋಲ ಎಲ್ಲ ಆಗ್ತಾಯಿತ್ತೆ. ಹಾಗಾದರೆ 4 ಮಾಗಣೆ ಸಂಬಂಧಪಟ್ಟದ್ದು ಇದು ಒಂದು ಕ್ರಮದಲ್ಲಿ. ಆದರೆ ದೇವಸ್ಥಾನ ಹಾಗಾದರೆ ಇಲ್ಲಿ ಏನಾಗಿದೆ ಅಂದರೆ ಮೊನ್ನೆ ಸರ್ಕಾರದ ಸುತ್ತಲೇ ಬಂದಾಗ ಮೊನ್ನೆ 25 ರೂಪಾಯಿ ರೇಟ್ ಇದ್ದದ್ದು 50 ರೂಪಾಯಿ ಅಗಿಲು ಸೇವೆಗೆ ಆಗಿದೆ. ಹಾಗೆ ಕೋಲ ಸೇವೆಗೆ 2,000 ರೂಪಾಯಿ ಹಣ ಇತ್ತು, 3,000 ಇತ್ತು, 5,000 ಆಗಿದೆ. ಆದರೆ ಈಗ ಬಡವರಿಗೆ ಅಂತ ನಾವು ಹೇಳುವುದಲ್ಲ, ಈ ಸರ್ಕಾರ ನಮ್ಮ ಸುತ್ತೋಲೆಯನ್ನು ಇಲ್ಲಿ ಜನರ ಹಣವನ್ನು ಏಕೆಂದರೆ ಈ ಪುಂಡಿಪಣ ಹಾಕುವುದು ಅಂತ ಒಂದು ಪೂರ್ವಜರ ಮಾಡಿದ ಕಟ್ಟು ಇಲ್ಲಿ ಅಗಿಲು ಸೇವೆ. ಹಾಗಾದರೆ ಒಂದು ಬೀಡಿ ಕಟ್ಟುವವರು ಸಹ ಹಾಗೆ ಬೊಳ್ಳಿದ್ದು ಏನಾದರೆ ಚಿನ್ನವರ್ಣ ಹಾಕಿ ಮತ್ತು ಹೂವಿನ ಇಂಥ ಸತ್ಯದಲ್ಲಿ ಕೊಂಡೋಗಿ ಅಲ್ಲಿ ಇಡುವುದು. ಸತ್ಯ ಬೆಳಿಗ್ಗೆ ಇಳಿದನ್ನು ರಾತ್ರಿ ಸಾಯಂಕಾಲ ಮಾಡಿದ ಇದು ಕಾರ್ಣಿಕದ ದೈವ.